ದಕ್ಷಿಣ ಕನ್ನಡ ಜಿಲ್ಲಾ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಿಮನೆ ಕಲಾವೃಂದ ಮಂಗಳೂರು ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕೋಡಿಯಲಬೈಲು ಶಾರದಾ ವಿದ್ಯಾಲಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಿಮನೆ ಕಲಾವೃಂದದಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಈ ವೇಳೆ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ, ಡಾಕ್ಟರ್ ಪ್ರಭಾಕರ ಜೋಶಿ, ಸನತ್ ಕುಮಾರ್ ಜೈನ್, ಎಂಬಿ ಪುರಾಣಿಕ್, ಪೂರ್ಣಿಮಾ ರಾವ್ ಪೇಜಾವರ, ರೀಮಾ ಜಗನ್ನಾಥ್ ಮಾರ್ನಮಿಕಟ್ಟೆ, ಆಶೀಶ್ ಅಂಚನ್, ಉಷಾ ಅಶೋಕ್ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ಪರಿಷತ್ ಘಟಕ ನೀವು ಮೊನ್ನೆ ಹೋಗಿದ್ದೀರಂತೆಲ್ಲ. ಹೌದು ಒಳ್ಳೆ ಜಾಗ.